ದೇವಿಯಾಗಿ ನಿಮ್ಮೆಲ್ಲರ ಸಮ್ಮುಖದಲ್ಲಿ ಪ್ರಸನ್ನಳಾಗಿದ್ದೇನೆ. ಮಕ್ಕಳೇ, ನಿಮ್ಮ ಕಣ್ಣುಗಳಿಂದ ಹರಿದಂತಹ ಕಂಬನಿಯ ಕೋಡಿ ಕಪೋಲಗಳಲ್ಲಿ ಹನೆಗಟ್ಟಿದೆ, ನಾಲಿಗೆ ತಡವರಿಸುತ್ತಾ ಇದೆ, ಕಾಯ ಕಂಪಿಸುತ್ತಾ ಉಂಟು. ಯಾರಿಂದ ಏನು ಕಷ್ಟ ಒದಗಿತ್ತು ನನ್ನಲ್ಲಿ ಹೇಳಬಾರದೆ? ಸ್ವೀಕರಿಸುವರೇ ಘನ ಉದ್ದೇಶವಿದೆ ಎಂಬ ಅದೋ ಧಾತ್ರಿಯಲ್ಲಿ ಹುಟ್ಟಿಕೊಂಡ ದೈತ್ಯ ಮಹಿಷಾಸುರ ವಿಧಾತನ ವರಬಲದ ಪ್ರಮತ್ತತೆಯಿಂದ ದೇವಭೂಮಿಯನ್ನು ಸೇರಿದ ಸುಮನ ಸವಾರವನ್ನು ಸಮರ ಮುಖದಲ್ಲಿ ಜಯಿಸಿದ ತಾಯೇ, 3 ಲೋಕವನ್ನು ಕೈವರ್ತಿಸಿಕೊಂಡು ಗಂಟಕ ಸದೃಶವಾಗಿ ಮೆರೆಯುತ್ತಾ ಇದ್ದಾನೆ. 3 ಮೂರ್ತಿಗಳಿಂದ ವಧಿಸಲ ಸಾಧ್ಯವಾದ ವರಬಲವುಳ್ಳಂತಹ ಕುಳ ಮಹಿಷನ ಕೊಂದು ಧರ್ಮ ರಕ್ಷಣೆ ಮಾಡುವ ಲೋಕಕಂಟಕರಾದಂತಹ ಕೂಳಮಹಿಷನನ್ನು ಓದಿಸಿ ನಿಮ್ಮನ್ನೆಲ್ಲ ಸಲಹುತ್ತೇನೆ. ಧೈರ್ಯ ತಾಳಿರಿ. ಶಂಕರುಕಾದ್ಯರಿದ್ದಾರಲ್ಲ, ಶಂಕದುರ್ಗೋದಿಗಳ ಭೀತಿಯೇ ನಿಮಗೆ ದುಷ್ಟ ಮಹಿಷನನ್ನೇ ಹೊಂದಿಕೊಂಡು ಅನ್ಯಾದ ಪಥವನ್ನೇ ತುಳಿತಿರುವಂತಹ ಕುಲಶಂಕದುರ್ಗಾದಿಗಳನ್ನು ನಿಗ್ರಹಿಸಿ ಧರ್ಮಸ್ಥಾಪನೆ ಮಾಡುತ್ತೇನೆ. ನಿರ್ಭೀತರಾಗಿರಿ, ನಿರ್ಭೀತರಾಗಿರಿ. ಸಕಲರು ಮಡಿಯರು ಜಯ 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 ಜಯವೆಂದು ಸಕಲರು ಮಡಿಯರು ವಿಶ್ವಕರ್ಮನು ಘನಧರದಿ ಶೋಭಿತ ಭೂಷಣ ವದನ ವರ್ತಿಸಲು ಬ್ರಹ್ಮ ಇಂದ್ರಾದಿ ಸುಮನಸರೇ, ಮಹಾಮಾತೆಯ ಭಯವಾಕ್ಕನ್ನು ಕೇಳಿ ನಾವೆಲ್ಲವರು ಆನಂದ ತುಂದಿಲರಾದೆವು. ಇದೇ ಸಂದರ್ಭದಲ್ಲಿ ನಮ್ಮಿಂದ ಹೊರಟಂತಹ ಉದ್ಘೋಷ ಜಯ ಜಯವೆಂಬನಾದ ನಮ್ಮ ಸ್ವರಕ್ಕೆ ಸ್ವರ ಕೂಡಿಸುವವರು ಯಾರು ಎಂಬ ಹಾಗೆ ಮುಂದೆ ನೋಡಿದರೆ ಅದ ವಿಶ್ವಕರ್ಮರೇ ಶಿಷ್ಯವಾರದ ಜೊತೆಯಲ್ಲಿ ಸಕಲ ವಸನ ಭೂಷಣಾದಿಗಳನ್ನು ತಂದು ಮಹಾಮಾತೆಯ ಪಾದಮೂಲದಲ್ಲಿ ಇರಿಸಿದ್ದಾರೆ. ನಿರಾಭರಣೆಯಾಗಿ ನಿಶಿಚರರ ಸಂಹಾರಕ್ಕೆ ಶ್ರೀದೇವಿ ಕವಿಸಬಾರದು ಎನ್ನುವುದೇ ಅವರ ಸತ್ಸಂಕಲ್ಪ. ಸಾಕಾರಗೊಳ್ಳುವುದಕ್ಕೋ ಎಂಬಂತೆ ಸುರನಾರಿಯರು ಒಂದಾಗಿ ಒಂದು ಶ್ರೀದೇವಿಯನ್ನು ಶೃಂಗರಿಸುತ್ತಾ ಇದ್ದಾರಲ್ಲ. ಈ ವೇಳೆಯಲ್ಲಿ ಮಾತೆಯ ಮಕ್ಕಳಾಗಿ ದೇವಿಯ ಆರಾಧಕರಾಗಿ ನಾವು ಸೇವೆ ಮಾಡುವುದು ಬೇಡವೇ? ಏನು ಮಾಡುವ ವನಜನಾಭನು ಕರದ ಚಕ್ರವಾಂಗ ಗಣ ಸಂಹಾರಕ್ಕಾಗಿ ಹೊರಸದರ್ಶನ ಪ್ರಣಯನಾದ ತ್ರಿಶೂಲ ಕನಕಗಂಧನು ಬ್ರಹ್ಮರಂಗವನಿತು ಸುರಪವನಿತು ಪದಕೆರಗಿ ನಾವು ನಮ್ಮ ದಿವ್ಯಾಯುಧಗಳನ್ನೇ ಮಹಾಮಾತಿಗೆ
ದೇಣಿಗೆಯೋಪಾದಿಯಲ್ಲಿ ಸಮರ್ಪಣೆಗೈದಿದ್ದೇವೆ. ಅವಶ್ಯಕತೆ ಎಷ್ಟು ಅದು ದೇವಿ ಚಿತ್ತಕ್ಕೆ ವೇದ್ಯ. ಕಳರ ಸಂಹಾರಗೈಯುವರೇ ಮಹಾಮಾತೆ ಕಾನ್ನಡಿಗೆಯಿಂದ ಗಮಿಸುವುದೇ ಯುಕ್ತವಲ್ಲ ಎನ್ನುವುದನ್ನು ಅರ್ಥ ಮಾಡಿಕೊಂಡ ಪರ್ವತರಾಯ ತಾನೇ ವಾಹನವಾಗಿ ಪಂಚಾಸ್ಯನಾಗಿ ತರುತ್ತೇನೆ. ವಾಗ್ದಾನವಿತ್ತವ ಎಲ್ಲಿದೆ ಸಿಂಹ? ಈ ಕ್ಷಣದಲ್ಲಿಯೇ ಸಿಂಹವಾಹಿನಿಯಾಗುತ್ತೇನೆ.